ಕೊರೋನಾ ನಿಗ್ರಹಕ್ಕೆ ಸರ್ಕಾರಿ ಲಸಿಕೆ ಪಡೆದುಕೊಳ್ಳುವಂತೆ ಸರ್ಕಾರ ಎಚ್ಚರಿಸುತ್ತಿರುವ ಮಧ್ಯೆ ಸೂರಿಕುಮೇರು ಸೈಂಟ್ ಜೋಸೆಫ್ ಚರ್ಚಿನ YCS ಘಟಕವು ವ್ಯಾಕ್ಸಿನ್ ಪಡೆಯೋಣ ಕೊರೋನಾ ಓಡಿಸೋಣ ಎನ್ನುವ ಘೋಷವಾಕ್ಯದಡಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಮೊಗರ್ನಾಡು ವಲಯ ವ್ಯಾಪ್ತಿಗೆ ಒಳಪಟ್ಟ ಮೊಗರ್ನಾಡ್, ಸೂರಿಕುಮೇರ್, ಶಂಭೂರು, ವಿಟ್ಲ, ಪೆರುವಾಯ್, ಸಾಲಿತೂರು, ಮಣಿಲಾ ಹಾಗೂ ದೆಲಂತಬೆಟ್ಟು ಚರ್ಚ್ ವ್ಯಾಪ್ತಿಯ ಕ್ರೈಸ್ತ ಬಂಧುಗಳು ಕೋವಿಡ್ ಲಸಿಕೆ ಪಡೆಯುವಲ್ಲಿ 100% ಸಾಧನೆ ಮಾಡುವ ನಿಟ್ಟಿನಲ್ಲಿ ಸೈಂಟ್ ಜೋಸೆಫ್ ಚರ್ಚಿನ YCS ಸೂರಿಕುಮೇರು ಬೊರಿಮಾರ್ ಘಟಕ ಕಾರ್ಯಪ್ರವೃತ್ತವಾಗಿದೆ. ಮೊದಲ ಹಂತದಲ್ಲಿ ಆಯಾ ಚರ್ಚ್ಗಳ ವ್ಯಾಪ್ತಿಯಲ್ಲಿ ಅಲ್ಲಿನ ಧರ್ಮಗುರುಗಳು ಲಸಿಕೆ ಪಡೆಯುವಂತೆ ಜನತೆಯನ್ನ ವಿನಂತಿಸುವ ವಿಡಿಯೋವನ್ನ ಪ್ರತಿ ಚರ್ಚಿನ ಮನೆಗಳಿಗೆ ವಾಟ್ಸ್ಆಪ್ ಮುಖಾಂತರ ಕಳುಹಿಸಲಾಗಿದೆ. ವಿಡಿಯೋದಲ್ಲಿ ಧರ್ಮಗುರುಗಳು, ನನ್ನ ಒಲವಿನ ಸಹೋದರ ಸಹೋದರಿಯರೇ, ಕೋವಿಡ್ ರೋಗವನ್ನ ತಡೆಗಟ್ಟುವ ನಾನು ಲಸಿಕೆ ಪಡೆದಿರುವೆನು, ನೀವು ತೆಗೆದುಕೊಳ್ಳೆ, ನಮ್ಮ ಜೀವ ಸಂರಕ್ಷಿಸೋಣ, ಅದರ ಕಾಳಜಿ ವಹಿಸೋಣ, ಅವಶ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬನ್ನಿ, ಮಾಸ್ಕ್ ಬಳಸಿ, ಅಂತರವನ್ನ ಕಾಪಾಡಿ, ವ್ಯಾಕ್ಸಿನ್ ಪಡೆಯೋಣ, ಕೊರೋನಾ ಓಡಿಸೋಣ ಎಂದು कोंकणी भाषेಯಲ್ಲಿ विनंतिಸಲಾಗುತ್ತಿದೆ. म्हज्या मोगाळ फिरगस घराणो कोविड पिडेतावन सुटका जोडूंक आजची एकच वाट म्हण सांगल्यार आमी वॅक्सिन घेवचें. कोविड नीव रावंक हांवें वॅक्सिन घेतलां, तुमी घेयात. जीव मोलादीक, तुमच्या जीवाचे रक्षण करा आणि जतन घ्या. देव बरे करू. ಮುಂದಿನ ಹಂತದಲ್ಲಿ ಲಸಿಕೆ ಪಡೆಯುವ ಪ್ರತಿಯೊಬ್ಬರು ನೋಂದಣಿ ಮಾಡಲು ಪ್ರೇರೇಪಿಸುವುದು, ಲಸಿಕೆ ಲಭ್ಯತೆ ಕುರಿತಾಗಿ ಕ್ರೈಸ್ತ ಕುಟುಂಬಗಳಿಗೆ ಮಾಹಿತಿ ಒದಗಿಸುವ ಕುರಿತಾಗಿ ಸೂರಿಕುಮೇರು ಚರ್ಚಿನ YCS ಘಟಕ ಯೋಜನೆ ರೂಪಿಸಿದೆ. YCS ಸೂರಿಕುಮೇರು ಘಟಕದ ಸಚೇತಕಿಯಾದ ಅನಿತಾ ರೋಷನ್ ಮಾರ್ಟಿಸ್ ಅವರು ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ 8 ಚರ್ಚಿನ ಧರ್ಮಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. YCS ಸೂರಿಕುಮೇರು ಘಟಕದ ಅಧ್ಯಕ್ಷೆ ರಿಮಾ ಪಿಂಟು ಅವರು 8 ಚರ್ಚಿನ ಧರ್ಮಗುರುಗಳಲ್ಲಿ ಜನರಿಗೆ ಲಸಿಕೆ ಪಡೆಯುವಂತೆ ಪ್ರೇರೇಪಣೆ ಮಾಡುವಂತೆಯೂ विनंतिಸಿದ್ರು. मोगाच्यानो वॅक्सिन पडेयोना कोरोना ओडिसोना मुळे अभियान आमच्या फिरगजेच्या YCS सूरिकुमेरू बोरीमार घटकाच्यानी प्रारंभ केला. बहुमानाधिक दोतोर मार्क कॅस्टेलिनो बापांचो तशेंच आमकां सगळ्यांकी मार्गदर्शन दिल्ल्या आमच्या फिरगजेचो विगार मानाधिक ग्रेगरी पिरेरा बापांचो हांव मनपूर्वकी उपकार बावडटा. सहकार दिल्ल्या आमच्या वाराड्याच्या YCS डिरेक्टर बापांक तशेंच सर्व विगार बापांक देव बरे करू म्हणटा. ಲಸಿಕೆ ಪಡೆಯುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವ YCS ಸೂರಿಕುಮೇರು ಬೊರಿಮಾರ್ ಘಟಕದ ವಿದ್ಯಾರ್ಥಿಗಳ ಈ ಅಭಿಯಾನದ ಕುರಿತಾಗಿ ಮೊಗರ್ನಾಡ್ ವಲಯದ ಎಲ್ಲ ಚರ್ಚ್ಗಳ ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.